ಉಡುಪಿಯಲ್ಲೂ ಮಳೆರಾಯ ಅಬ್ಬರಿಸ್ತಾನೆ. ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಉಡುಪಿಯ ಬೈಲಕೆರೆ ಮಠದ ಬೆಟ್ಟು ಪರಿಸರದಲ್ಲಿ ನೆರೆ ಭೀತಿ ಉಂಟಾಗಿತ್ತು. ಮಧ್ಯರಾತ್ರಿಯೇ ಉಡುಪಿ ನಗರ ಆಡಳಿತ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಿದೆ. ಇಂದು ಮುಂಜಾನೆ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದ ವರುಣನಿಂದಾಗಿ ನೆರೆ ಪ್ರಮಾಣ ಇಳಿಮುಖವಾಗಿದೆ. ಆದರೂ ಜಿಲ್ಲೆಯಲ್ಲಿ ಸದ್ಯ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬಂದ್ ಮಾಡಿ ಬರ್ತಾ ಇರ್ತೀವಿ ಎಲ್ಲ ಸೈಡು